ತಾನು 1 ವರ್ಷ ಭಾರಿ ಯೋಚನೆ ಮಲ್ತದ ಪೊಲೀಸ್ ಅಧಿಕಾರಿ ಪಟ್ಟಗೂ ರಾಜಿ ಕೊಡ್ತೆ ರಾಜಕೀಯಗೂ ಪೋಪಿನ ಒವ್ವೆ ನಿರ್ಧಾರ ಇಜ್ಜಿಂದು ಬೆಂಗಳೂರು ತೆನ್ಕಾಯಿ ವಿಭಾಗದ ಡಿಸಿಪಿ ಸ್ಥಾನಗೂ ರಾಜಿಕೊರ್ನ ಅಣ್ಣಾಮಲೈ ಪಂತೆರ್. ಬೆಂಗಳೂರು ತೆನ್ಕಾಯಿ ವಿಭಾಗದ ಡಿಸಿಪಿ ಸ್ಥಾನಗೂ ರಾಜಿಕೊರ್ನ ಅಣ್ಣಾಮಲೈ ತನ್ನ ಮನಸ್ಸದ ಭಾವನೆಯನ್ನು ಕರ್ನಾಟಕದ ಜನಕ್ಲೆಡ ಪಟ್ಟೊಂದಿರು. ತಾನು 1 ವರ್ಷ ಯೋಜನೆ ಮಲ್ತದ ಸಂತೋಷಡೆ ರಾಜಿ ಕೊಡ್ತೆ ರಾಜಕೀಯಗೂ ಪೋಪನ ನಿರ್ಧಾರ ಮಲ್ತದಜ್ಜಿ ಮುಲ್ಪ ಎಡ್ಡೆ ಜನಕುಲುಲ್ಲೇರು ಒವ್ವೆ ರಾಜಕೀಯ ವ್ಯಕ್ತಿಲಿಡ್ದು ಒತ್ತಡ ಇಜ್ಜಿ ಜನಕ್ಲೆಗಾದ ಕೆಲಸ ಮಲ್ತದೆ ಜನಕುಲು ಮರ್ಯಾದೆ ಕೊಡ್ತೇರು. ಕರ್ನಾಟಕದ ಜನಕುಲು ಎಡ್ಡೆ ತನಕ 4 ತಿಂಗಳು ಇಷ್ಟಾಂತಿ ಬೋರ್ಡು ಜವನೇರ್ನ ಅಭಿವೃದ್ಧಿ ವಿಚಾರಗೂ ಸಂಬಂಧಪಟ್ಟದು ಬೂಕು ಬರೆಯೊಂದುಲ್ಲೆ ಅಂದು ಅಣ್ಣಾಮಲೈ ಪಂತೆರ್. ರಾಜಕಾರಣಿಯಲ್ಲಿ ಎಂಕ್ ಸಂಪೂರ್ಣ ಸ್ವತಂತ್ರ ಕೊಡ್ತೇರು. ಕುಮಾರಸ್ವಾಮಿ ಇಡೆಗೆಲೆ ತೊಂದು ಬತ್ತೇರು. ಸಿದ್ದರಾಮಯ್ಯರು ಎಡ್ಡೆ ಬೆರಿಸಾಯ ಕೊಡ್ತೇರು ಅಂಚಾದ ಎಡ್ಡೆ ಕೆಲಸ ಮಲ್ಪರೆ ಸಾಧ್ಯ ಅಂಡ್ ಒಡಿಪು ಕಾರ್ಲದ ಜನಕ್ಲೆಂತುಯರೆ ಇಜ್ಜಿಂದು ಮನಸ್ಸಿಗೆ ಆವೊಂದುಂಡು. ಲೋಕಸಭಾ ಓಟುಡ್ ದುಂಬೆ ರಾಜಕೊರಿಯರೆ ಇತ್ತೆ ಓಟು ಕರಿಯಡೆಂದು ಖಾತೆ ಎಂಕ್ಲಿನ ಇಲಾಖೆಡ್ ಎಡ್ಡೆ ಅಧಿಕಾರಲು ಉಲ್ಲೇರು ತನಕ ಎಡ್ಡೆ ಅವಕಾಶ ತೆಕ್ಕದಣಂದು ಅಣ್ಣಾಮಲೈ ಪಂಡೇರು. ಕರ್ನಾಟಕ ಜನತೆಯವರು ಸ್ಪೆಷಲಿ ಉಡುಪಿ ಚಿಕ್ಕಮಂಗ್ಳೂರು ಕಾರ್ಕಳ ಐ ರಿಯಲಿ ಮಿಸ್ ದೆಮ್. ಇಲ್ಲಿ ಬರುವಾಗ ನನಗೆ ಯಾರೋ ಒಬ್ಬರು ಕೂಡ ಇಲ್ಲ. ಸೊ ಸೆಪ್ಟೆಂಬರ್ 3, 2013 ನಾನು ಈ ಸ್ಟೇಟ್ಗೆ ಬರುವಾಗ ಬಸ್ನಲ್ಲಿ ಹೋಗಿ ಉಡುಪಿ ಬಸ್ ಸ್ಟ್ಯಾಂಡ್ನಲ್ಲಿ ನಾನು ಎಲ್ಲವಾಗ 2 ಬ್ಯಾಗ್ ಇತ್ತು. ನಾನು ಇದೀನಿ, ಲ್ಯಾಂಗ್ವೇಜ್ ಗೊತ್ತಿಲ್ಲ, ಯಾರು ಕೂಡ ಗೊತ್ತಿಲ್ಲ. ಸೊ ಅಲ್ಲಿಂದ ಕಮ್ ಟು ದಿಸ್ ಸ್ಟೇಜ್ ವಿತ್ ಎಲ್ಲ ಜನ ಅವರು ಬ್ಲೆಸ್ಸಿಂಗ್ಸ್, ಅವ್ರ ಸಪೋರ್ಟು. ಎಷ್ಟೋ ಕಡೆ ತಪ್ಪು ಮಾಡಿದೀವಿ. ತಪ್ಪು ಮಾಡುವಾಗ ತುಂಬಾ ಜನ ನಮ್ಮ ಜೊತೆ ಕೂತ್ಕೊಂಡು ನನಗೆ ಸರಿ ಮಾಡಿದ್ದಾರೆ. ನೀವು ಈ ತರ ಮಾತಾಡ್ಬೇಕು ಸರ್, ಸಿಟ್ ಮಾಡ್ಕೊಳ್ಬಾರ್ದು, ಇನ್ನೂ ಸ್ವಲ್ಪ ನೀವು ಮಾಡಿದ್ರೆ ಚೆನ್ನಾಗಿರ್ತದೆ. ಸೊ ಪೀಪಲ್ ಆರ್ ಮೈ ಎಜುಕೇಟರ್ಸ್. ನಾನು ಜನಕ್ಕೂ ಸೇವೆ ಮಾಡಿದ್ದೇನೆ ಹೇಳೋದು ಬೇಡ. ಐ ಥಿಂಕ್ ಜನ ನನಗೆ ಬಹಳ ಒಳ್ಳೆಯ ಒಂದು ಮರ್ಯಾದೆ ಕೊಟ್ಟು ನನಗೊಂದು ಒಳ್ಳೆ ಮನುಷ್ಯನ ಹಾಕಿದ್ದಾರೆ. ಸೊ ಕರ್ನಾಟಕ ಯಾವಾಗಲೂ ನಮ್ಮ ಇದರಲ್ಲಿ ಇದೆ. ಸೊ ಆಲ್ವೇಸ್ ಅ ಪ್ರೌಡ್ ಕನ್ನಡಿಗ, ಅದರಲ್ಲಿ 2 ಮಾತಿಲ್ಲ. ಬೇರೆ ಸ್ಟೇಟ್ ಬಂದಿರಬಹುದು. ಸೊ ಯಾವ ಜನ ಕೂಡ ತಾರತಮ್ಯ ನಮ್ಮ ಬಗ್ಗೆ ನೋಡಿಲ್ಲ. ಸರ್, ಮುಂದಿನ ದಾರಿ ಯಾವ್ದು ಸರ್? ಅಂದ್ರೆ ಈಗ ಎಲ್ಲ ಕಡೆ ಪೊಲಿಟಿಕಲ್ ಹೋಗ್ತಿದ್ದಾರೆ, ಬಿಜೆಪಿ ಪರವಾಗಿ ಹೋಗ್ತಿದ್ದಾರೆ, ಹಾಗೆ ಅಂತ ಒಂದು ಟಾಕ್ ಓಡಾಡ್ತಿದೆ ಸರ್. ಈಗ ನಾನು ಖಂಡಿತವಾಗಿ ಅದ್ರ ಬಗ್ಗೆ ಯಾವ ಪೊಲಿಟಿಷಿಯನ್ ಅವರಲ್ಲಿ ಕೂಡ ನಾನು ಮಾತಾಡಿಲ್ಲ, ಯಾವ ಪಕ್ಷದವರು ಕೂಡ ಮಾತಾಡಿಲ್ಲ.